sdpi ಸಂಘಟನೆಯನ್ನ ನಿಷೇಧಿಸುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾ ಮತ್ತು ಮಹಿಳಾ ಮೋರ್ಚಾದ ವತಿಯಿಂದ ನಗರದ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ನಿಮ್ಮ ಸಂಘಟನೆಗೆ ದ್ವೇಷವನ್ನಲ್ಲ, ಪ್ರೀತಿಯನ್ನ ಕಲಿಸಿಕೊಡಿ. ಅದನ್ನು ಬಿಟ್ಟು ಪಾಕಿಸ್ತಾನದ ಪರ ಘೋಷಣೆ ಕೂಗೋದಲ್ಲ. ಈ ಘಟನೆಯನ್ನ ಬಿಜೆಪಿ ಯುವ ಮೋರ್ಚಾ ಮತ್ತು ಮಹಿಳಾ ಮೋರ್ಚಾ ಖಡಾಖಂಡಿತವಾಗಿ ಖಂಡಿಸುತ್ತೆ ಅಂತ ಹೇಳಿದರು. ಧರ್ಮವನ್ನ ಅಥವಾ ಪಕ್ಷವನ್ನ ಇಟ್ಕೊಂಡು ನೀವು ಇಂತಹ ಒಂದು ದುಷ್ಕೃತ್ಯಗಳನ್ನು ಈ ರೀತಿ ಮುಂದುವರಿಸಿದ್ರೆ ಖಂಡಿತವಾಗಿಯೂ ಎಲ್ಲ ಧರ್ಮದ ದೇಶಭಕ್ತ ಜನರು ಏನು ಭಾರತ ಭೂಮಿಯಲ್ಲಿ ಇದ್ದಾರೆ ಖಂಡಿತ ನಿಮ್ಗೆ ತಿರುಗಿ ಬೀಳ್ತಾರೆ ಬಂಧುಗಳೇ. ನಾನು ಸಂಸದರ ಬಗ್ಗೆ ಹೇಳೋದಿದ್ರೆ ಖಂಡಿತವಾಗಿ ನಾವು ಬೇರೆ ಬೇರೆ ಬಹಳಷ್ಟು ಬೇಗ ಈ ಒಂದು ಪ್ರತಿಭಟನೆಯನ್ನ ಮಾಡಬೇಕಿತ್ತು. ಯಾವುದೇ ಐಷಾರಾಮಿ ಜೀವನಕ್ಕೆ ತಿಂಗಳುಗಟ್ಟಲೆ ಹೋಗಿ ಫಾರಿನ್ ಕಂಟ್ರಿಯಲ್ಲಿ ಕುತ್ಕೊಳ್ತಾ ಇಲ್ಲ ಅವರು. ಯಾವ ರಾತ್ರಿ ಇರಲಿ ಯಾವ ಹಗಲಿರಲಿ ತನ್ನ ಜಿಲ್ಲೆಯ ಸಂಪೂರ್ಣವಾದಂತಹ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇರೋರು ನಮ್ಮ ನೆಲೆನಣ್ಣ. ಅಂತವರ ಬಗ್ಗೆ ಅವ್ರು ಇಷ್ಟು ಮಾಡಿದಂತ ಯೋಜನೆಗಳನ್ನ ನೋಡಿ ಸ್ವಾಮಿ. ಕಳೆದ 4 ವರ್ಷಗಳಿಂದ ಜಿಲ್ಲೆಗೆ ಬಂದಿರುವಂತಹ ಅನುದಾನಗಳಿರ್ಬೋದು, ಅಭಿವೃದ್ಧಿಗಳಿರ್ಬೋದು, ಎಲ್ಲಾದ್ರೂ ನೋಡಿದ್ರೆ ಇತ್ತೀಚೆಗೆ ಕಿಸಾನ್ ಸಮ್ಮಾನ್ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ, ಬರ್ತಾ ಇದೆ. ಅಲ್ಲೂ ದಾರಿ ತಪ್ಪಿಸ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಲೀಸ್ಟ್ ಅನ್ನ ತೆಗೆದು ನೋಡಿ. ಯಾವ ಒಬ್ಬ ಕಿಸಾನ್ ಸಮ್ಮಾನ್ ಪಡೆದಿರ್ಬೋದು, ಯಾವ ಒಬ್ಬ ಸುಕನ್ಯಾ ಸಮೃದ್ಧಿ ಪಡೆದಿರ್ಬೋದು, ಆಯುಷ್ಮಾನ್ ಫಲಾನುಭವಿಗಳಿರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆಯಾಗಿರ್ಬೋದು, ಅಲ್ಲಿ ಧರ್ಮವನ್ನ ನಾವು ತಂದಿಲ್ಲ, ಅಲ್ಲಿ ಹಿಂದುತ್ವವನ್ನ ತಂದಿಲ್ಲ. ನಾವು ಭಾರತೀಯರು, ನಾವು ಈ ಭಾರತ ಮಣ್ಣಿನಲ್ಲಿ ಸರ್ಕಾರದ ಸಿಗುವಂತ ಎಲ್ಲಾ ಸವಲತ್ತುಗಳನ್ನ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನೆಲೆಯನ್ನ ಹೇಳುವಂತದ್ದು, ಹಳ್ಳಿಯ ಪ್ರತಿ ಮನೆಗಳಿಗೆ ಈ ಯೋಜನೆಗಳನ್ನ ತಲುಪಿಸಿ ನಮ್ಮ ನಾಯಕರು ಗೈಡ್ ಮಾಡುವುದು ಅದೇ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಎಂಬ ಸತ್ಯವನ್ನ ಸಿದ್ಧಾಂತವನ್ನ ಏನು ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲಿಂದ ಬಂತು ನಿಮ್ಗೆ ಈ ಅಧಿಕಾರ? ಯಾರು ಕೊಟ್ರು ನಿಮ್ಗೆ ಅಧಿಕಾರ? ಎಲ್ಲಿಂದ ಬಂತು ನಿಮ್ಗೆ ಇದು ಧೈರ್ಯ? ನನಗೆ ಯೋಚಿಸ್ತಾ ಇದ್ದೆ, ಇವರಿಗೆ ನಾವು ಧೈರ್ಯದ ಸವಾಲು ಹಾಕುವಾಗ ಎಲ್ಲೋ ನನಗೆ ಮನಸ್ಸಿಗೆ ಬಂತು, ನಿಮಗೆ ಎಲ್ಲಿಂದ ಬಂತು ಅಂತ ಈ ಧೈರ್ಯ ಅಂತ ಕೇಳುವ ಮೊದಲು ಎಲ್ಲೋ ಇದು ನಮ್ಮ ತಪ್ಪು. ಈ ತಪ್ಪನ್ನ ನಾವು ತಿದ್ಕೊಳ್ತೀವಿ. ಯಾಕಂತಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಅದೇ ರೀತಿ ನಿಮಗೆ ಅಹಂಕಾರ ಬರ್ಲಿಕ್ಕೆ ಬಿಟ್ಟದು ಮೊದಲನೇ ನಮ್ಮ ತಪ್ಪು. ಆ ತಪ್ಪನ್ನು ಖಂಡಿತ ನಾವು ತಿದ್ಕೊಳ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ಆ ತಪ್ಪನ್ನು ನಾವೆಲ್ಲರೂ ಖಂಡಿತ ತಿದ್ಕೊಳ್ತೀವಿ. ಒಂದು ಗಾದೆ ಇದೆ, ಸಮಜ್ನೆ ವಾಲಂಕೋ ಇಶಾರಾ ಕಾಫಿ ಅಂತ. ನಮ್ಮ ಮಾತಿನ ಅರ್ಥ ಈಗಾಗಲೇ ನಿಮ್ಗೆ ತಿಳಿದಿರ್ಬೋದು, ಅರ್ಥ ಆಗಿರ್ಬೋದು ಅಂತ ಬಯಸ್ತೀನಿ. ನಳಿನಣ್ಣ ಯಾರು? ನೀವು ನಳಿನಣ್ಣನ ಖಂಡಿಸ್ತೀರಾ? ಒಳ್ಳೆ ನಾಯಕ ಅಲ್ಲ, ಇದು ಪಕ್ಷ ಸರಿ ಇಲ್ಲ, ನಮ್ಮ ಪ್ರಧಾನ ಮಂತ್ರಿಯಾದ ನರೇಂದ್ರ ಮೋದಿ ಅವರು ಸರಿ ಇಲ್ಲ ಅಂತ. ಇದೇ ನಳಿನಣ್ಣನ ಜಿಲ್ಲೆಯಲ್ಲಿ ಬದುಕ್ತಾ ಇದ್ದೀರಾ, ಇದೇ ನಳಿನಣ್ಣನ ನಾಯಕತ್ವದಲ್ಲಿ ಇದ್ದೀರಾ. ಇದೇ ನಳಿನಣ್ಣ ಆಗ್ಲಿ ಅಥವಾ ನಮ್ಮ ಪಕ್ಷ ಆಗ್ಲಿ ಅಥವಾ ನಮ್ಮ ಮೋದಿಜಿ ಆಗ್ಲಿ ಕೊಡುವಂತ ಪ್ರತಿಯೊಂದು ಸೌಲಭ್ಯ, ಪ್ರತಿಯೊಂದು ಫೆಸಿಲಿಟೀಸ್ ನೀವು ಯೂಸ್ ಮಾಡ್ತೀರಾ. ಆಗ ಯಾಕೆ ನಿಮಗೆ